ಹಿಂದೆಯೇ ನೀಡಿದ್ದ ಭರವಸೆಯಂತೆ ದೇಶ ರಾಜ್ಯಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆ ಮೊದಲಾವಕ್ಕೆ ಲಾಂಛನಗಳು ಇರುವಂತೆ ಪಂಚಾಯತ್ಗಳಿಗೂ ಗುರುತು ಲಾಂಛನ ಗೊತ್ತುಪಡಿಸಿ ಹೊರಗಿಡಲಾಗಿದೆ. ಕರ್ನಾಟಕವು ದೇಶದಲ್ಲೇ ಮೊದಲ ಬಾರಿಗೆ ಪಂಚಾಯತ್ಗಳಲ್ಲಿ ಲಾಂಛನವನ್ನು ಗೊತ್ತುಪಡಿಸಿ ಹೊರಗಿಟ್ಟಿದೆ. ಇದು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂರಕ್ಕೂ ಅನ್ವಯಿಸುತ್ತದೆ. ಸದರಿ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆಯವರು ಈ ಬಗೆಗೆ ಪ್ರಕಟಣೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ಅದರಂತೆ ಎಲ್ಲ ಗ್ರಾಮ ಪಂಚಾಯತ್ಗಳು ಸಮಾನ ಸಾಮಾನ್ಯ ಮೊಹರು ಉಪಯೋಗಿಸಲು ಸೂಚಿಸಲಾಗಿದೆ. 1993ರ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕರಣ 6ರಲ್ಲಿ ಈ ಬಗೆಗೆ ಸೂಚನೆಯನ್ನು ನೀಡಲಾಗಿತ್ತು. ಅದನ್ನು ಈಗ ಈಡೇರಿಸಲಾಗಿದೆ. ದೊಡ್ಡ ಆಲದ ಮರವು ಜನಶಕ್ತಿ ಅಧಿಕಾರ ಶಕ್ತಿಯೊಡನೆ ಮಧ್ಯದಲ್ಲಿರುವ ಲಾಂಛನವಿದು. ಇದನ್ನು ಪಂಚಾಯತ್ಗಳು ಬಳಸಬೇಕೇ ಹೊರತು ಅಲ್ಲಿನ ಸಿಬ್ಬಂದಿಗಳು ಸ್ವಂತ ಎಂಬಂತೆ ಬಳಸುವಂತಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karungalpadi, Mangalore. Contact 7760 609090.